ಫ್ರೆಂಡ್ಸ್ ಮೊದಲು ನಮಸ್ಕಾರ ಇಂಚಾಳ್ರ ಮಾತೆಲ್ಲ ತುಲ್ಲ ಇನಿ ಒಂಜಿ ಏನು ಸೈಟ್ ಉಡಲ್ಲ ಸೊ ಎಂಕ್ಲ ಸೈಟ್ ಇಡು ಇಂಚಿನ ಪೂರ ಬೇಲೆ ನಡತೊಂದು ಪುಡುಂದು ಎಂಕ್ಲೆಗೆ ಹೇಳ್ತಾ ಇಪ್ಪೆ ಪಣ ನಾನಾ ರೀತಿಯ ಬೇಲೆಗಳು ಪೂರ ಮಲ್ತೊಂದು ಪೇರು ವೆಂಡರ್ನಾಗ್ಲು ಸೊ ನಮಕ್ ಐನ್ ತೂದನಗ ಸಿಕ್ಕಾಪಟ್ಟೆ ಒಂಜಿ ನಾಲೆಜ್ ಎಲ್ಲ ತಿಕೊಂಡು ಬೊಕ್ಕ ಖುಷಿ ಲಾಪಣು ಮುಗ್ಳು ಬತ್ತದ ಲೈಟಿಂಗ್ ವರ್ಕ್ ಮಾಡ್ತಿದ್ದಾರೆ ಪೈಂಟಿಂಗ್ ವರ್ಕ್ ಮಾಡ್ತಿದ್ದಾರೆ ಪೂರ ಬೆಕ್ಲ ಮುಖ ಮೂಲದಲ್ಲಿ ಮೊಬೈಲ್ ಪಾತ್ರ ಅಂದಿಲ್ಲರಾಗಲಿ ಸೊ ಮಿಷನ್ ಮುಗ್ಲ ಖರಾಬ್ ಆತನಿಗೆ ಸೊ ಅಂಚಾದಾಗಲಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಂದಿದ್ದಾರೆ ಇದು ಮೂಲದಲ್ಲಿ ಒಂಜಿ ವ್ಯಾಕ್ಯೂಮ್ ಕ್ಲೀನಿಂಗ್ ವ್ಯಾಕ್ಯೂಮ್ ಮಿಷನ್ ರೆಡಿ ಮಾಡ್ತದೆ इसका नाम क्या है लाल पिता बरा ನಮಗೆ ರೆಡಿ ಮಾಡ್ತಂದಿದ್ದಾರೆ ಸೈಟ್ ಪೂರ ಈ ರೀತಿ ರೆಡಿ ಆಗುಂಡು ಆಯ್ತು ಹೊಟ್ಟೆ ಚಂದ ಫ್ರೇಮ್ ಪೂರ ಫಿಕ್ಸ್ ಮಾಡ್ತಿದ್ದಾರೆ ಅದಕ್ಕೆ ಡಾಟಾ ಲೈನ್ ಇನ್ಸ್ಟಲೇಷನ್ ಮಾಡ್ತಿದ್ದಾರೆ ನೀವು ಎಣ್ಣಂಚಿನ ತಿರ್ಗೊಂದಿಲ್ಲ ಬಟ್ ಆಯ್ತು ಅದೆಲ್ಲ ಬೇಲೆಜಿ ಇಲ್ಲ ಮೂಲ ಒಂದು ಜಸ್ಟ್ ಪಾಲಿಶ್ ಮಾಡ್ತಿದ್ದಾರೆ ಏರಿಯಾಗಿದೆ ಮುಖದಲ್ಲಿ ರೆಸ್ಟ್ ರೂಮ್ದ ಒಂದು ಬೇಲೆ ಅವನೊಂದು ಇಲ್ಲಂತೂ ಆಲ್ರೆಡಿ ಫುಲ್ ರೆಡಿ ಆಗಿದೆ ಪೂರ ಒಂದು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿದ್ದಾರೆ ಸ್ವಲ್ಪ ಕ್ಲೀನಿಂಗ್ ಮಾಡ್ತಿದ್ದಾರೆ ಸ್ಪೆಷಲ್ ಆಗಿ ಫುಲ್ ಫೈನಲ್ ಆದ ಕಾರ್ಪೆಟ್ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಈ ರೀತಿ ಮುಲ್ಪದಲ್ಲಿ ಸೆಲ್ಫ್ ಲೆವೆಲಿಂಗ್ ಮಲ್ಪಂಜಿನ ಪೂರ ವೆಂಡರ್ನಾಗ್ಲೂ ಉಳ್ಳ್ಯಾರ ಅಂಡ ಮುಗ್ಲಪುರದಲ್ಲಿ ಈ ರೀತಿಯ ಕೆಲಸಗಳು ಮಲ್ತಿರ್ಬೇಕು ಈ ಟೈಲ್ಸ್ಗೆ ಮೇಲ್ಡ್ ಫುಲ್ ಸಿಮೆಂಟ್ ಪೌಡ್ರು ಅಂಡ ಒಂದು ಸೆಲ್ಫ್ ಲೆವೆಲಿಂಗ್ ಮಲ್ಪಡೋದು ಫ್ಲೋರ್ ಲೆವೆಲ್ ಮಾಡ್ಕೊಡೋದು ಅದಕ್ಕೋಸ್ಕರ ಒಂದು ಟೈಲ್ದ ಮಿಕ್ಸ್ ಈ ಸಿಮೆಂಟ್ ಟೈಪ್ ಹೋದ್ರೆ ಪೌಡ್ರು ಪಂಡ ಲೆವೆಲ್ ಬರೀಲ್ಲ ಫ್ಲೋರ್ ಫುಲ್ ಲೆವೆಲ್ ಆಗೋದು ಸೊ ಅದಕ್ಕೋಸ್ಕರ ಈ ರೀತಿ ಮಲ್ತಂಗಿಲ್ಲ ಅಂತಲ್ಲ ಬರೀ ಈ ರೀತಿ ಸೆಲ್ಫ್ ಲೆವೆಲ್ ಮಲ್ತಿಬಿಟ್ಟು അതിന് ഫുള്ള് ഈ ರೀತಿ ಲೆವೆಲ್ ಮಾಡಬೇಕು ಹೆಂಗಾಗುತ್ತಾನೆ ಕೆಲಸ ಹೆಂಗೆ ಆಗುತ್ತೆ ಅಂತ ನೋಡೋಕೆ ನಿಮಗೆ ಖುಷಿ ಕೊಡುತ್ತಾ ಈ ಕೆಲಸ ಖುಷಿ ಕೊಡುತ್ತಾ ನಿಮಗೆ ಅಂತ ಹೌದಾ ಏನು ಬೇಜಾರಿಲ್ವಾ ಏನು ಬೇಜಾರಿಲ್ಲ ಸೈಟ್ ಇಂಚಿನ ಪೂರ ಕೆಲಸ ಪೂರ ತೋದನಕ ನಮಕ್ ನಾಲೆಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬೋದು ನಾನಾ ರೀತಿಯ ಕೆಲಸ ಪೂರ ತೂಪತ್ತಾದ ಪಂಡು ಅದು ದಾಯ್ತ ಪಣ ಇರ್ಬೇಕು ಅಂತ ಪಂಡ ಸೈಟ್ ಹಿಡಿದ್ರೆ ಈ ರೀತಿಯ ಪೂರ ನಿಗ್ಲೆಗೆ ಕೆಲಸ ಪೂರ ಮಲ್ಪುನಗ್ಲು ಮಲ್ತೊಂದು ಉಪ್ಪುನಗ್ಲು ಪೂರ ತೀವ್ರ ತಿಕ್ಕುತ್ತೇವೆ ಸೊ ನಮಕ್ ದಟ್ಟು ಎಂಚಾಪಡ ನಮ್ಗೆ ನಾಲೆಜ್ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ಬೋದು ಪಂಡ ಇಂಚಿನ ಕೆಲಸನ ಪೂರ ತೂದು ನಮ್ಮಲ್ಲ ಒಂಚೂರು ಸಮಾಧಾನ ಅಪ್ಪ ಸೊ ಮಾಲ್ ಆಫ್ ದ ಸ್ಟೋರಿ ದಾಯ್ತು ಅಂದ ಪಂಡ ಜೀವನೋಡು ಬದುಕೋದು ನಮ್ಮ ಒಂದು ವೇಳೆ ಸ್ಟಾರ್ಟ್ ಮಾಡ್ತಾನೆ ಬೆಂಚಲ ಬದುಕೊಳ್ಳಿ ಕೆಲಸ ನಾನಾ ರೀತಿಯ ಕೆಲಸಗಳು ಪೂರ ಉಂಡು ಪಂಡ ಇಲ್ಲಿ ಬಿಡ್ದು ನಮ್ಮ ಪಿದೈ ಪೋಯಣ ಸೊ ಈ ವಿಡಿಯೋ ಇಷ್ಟ ಆದ್ರೆ ಎಂಕ್ಲ ವಿಡಿಯೋ ಕೊಂಚ ಲೈಕ್ ಕೊರಲಿ ಅಂಜನ ಎಂಕ್ಲ ಚಾನಲ್ ಸಬ್ಸ್ಕ್ರೈಬ್ ಅನ್ಲೈ ಹೊಸ ಹೊಸ ಕನ್ನಡ ಜೊತೆ ಎಂಕ್ಲ ಮತ್ತೊಂದು ಬಾಯ್ ಬಾಯ್